ಪಡ್ಕಗುಂಡ್ಯ ಹೊಳೆಯ ತಟದಲ್ಲಿ ಹಂದಿ ಬೇಟೆಗೆ ಸ್ಫೋಟಕ ಇಟ್ಟು ಅದನ್ನು ಹಸು ತಿಂದು ಮಾರಣಾಂತಿಕ ಗಾಯವಾಗಿ ಅದರ ಸಾವಿಗೆ ನಾನು ಕಾರಣ ಎಂದು ತನ್ನ ಮೇಲೆ ವೃತ ಆರೋಪ ಮಾಡಲಾಗುತ್ತಿತ್ತು. ನಾನು ಯಾವ ಪುಣ್ಯಕ್ಷೇತ್ರದಲ್ಲಿ ಬೇಕಾದರೂ ಸತ್ಯ ಪ್ರಮಾಣ ಮಾಡಲಿಕ್ಕೆ ಸಿದ್ಧ ಎಂದು ಘಟನೆಯ ಆರೋಪಿ ವ್ಯಕ್ತಿ ಜಾನ್ಸನ್ ಪಿಜೆ ಅವರು ಕಡಬದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಫೆಬ್ರವರಿ 17ರಂದು ಮಧ್ಯಾಹ್ನದ ವೇಳೆ ಹುಲ್ಲು ಮೇಯಲು ಬಿಟ್ಟ ಹಸುವನ್ನು ತರಲು ಹೊಳೆ ಬದಿಗೆ ನಾನು ಹೋಗಿದ್ದು, ಆ ಸಂದರ್ಭದಲ್ಲಿ ಹಸುವೊಂದರ ಮುಖದಲ್ಲಿ ವಿಕೃತವಾಗಿ ರಕ್ತ ಹರಿಯುತ್ತಿದ್ದು ಅದನ್ನು ನಾನು ಕಂಡು ಭಯವಾಗಿದ್ದೆ. ಅದೇ ವೇಳೆ ಸಮೀಪದಲ್ಲಿ ಕಟ್ಟಿಗೆ ಕಡಿಯುತ್ತಿದ್ದ ಮಹಿಳೆಯೊಬ್ಬಳು ಇದು ಅವರನ್ನು ವಿಚಾರಿಸಿದಾಗ ಅವರಿಗೂ ಏನೆಂದು ಗೊತ್ತಿಲ್ಲ ಎಂದಿದ್ದರು. ಬಳಿಕ ಈ ಹಸುವಿನ ಮಾಲೀಕರಿಗೆ ತಿಳಿಸಲು ತೆರಳುತ್ತಿದ್ದಂತೆ ಅವರು ಎದುರುಗಡೆಯಿಂದ ಬರುತ್ತಿದ್ದರು. ದನವನ್ನು ಹುಲಿ ಅಥವಾ ಕಾಡು ಪ್ರಾಣಿ ಯಾವುದಾದರೂ ಹಿಡಿದಿದೆ ಎಂದು ಭಾವಿಸಿ ಅವರಿಗೆ ಸಂಶಯಾಸ್ಪದವಾಗಿ ಹೇಳಿದ್ದು ಹೊರತು ನಿಖರವಾಗಿ ಹೇಳಿದ್ದಲ್ಲ. ನಾನು ನೋಡಿದ ಘಟನೆಯನ್ನು ತಿಳಿಸಲು ಹೋಗಿರುವುದೇ ನನ್ನ ಮೇಲೆ ತಪ್ಪು ಆರೋಪವನ್ನು ಹೊರಿಸಲಾಗುತ್ತಿದೆ. ಈ ಬಗ್ಗೆ ಈಗಾಗಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದೇವೆ. ನಾನು ಯಾವುದೇ ಸ್ಫೋಟಕ ಇಟ್ಟಿಲ್ಲ ಎಂದು ಯಾವ ಪುಣ್ಯಕ್ಷೇತ್ರದಲ್ಲಿ ಬಂದು ಪ್ರಮಾಣ ಮಾಡಬಲ್ಲೆ? ಇಂತಹ ಆರೋಪಗಳಿಂದ ನನಗೆ ತುಂಬಾ ನೋವಾಗಿದೆ. ನನಗೆ ಎಂಡೋಪೀಡಿತರಾಗಿರುವ ಸುಮಾರು 21 ವರ್ಷದ ವಿಕಲಚೇತನ ಮಗನಿದ್ದು ಅವನ ಆರೈಕೆಯೂ ಮಾಡಬೇಕಾಗಿದ್ದು ಅದರಿಂದ ನನಗೆ ತುಂಬ ಕಷ್ಟವಾಗುತ್ತಿದೆ ಎಂದು ತಿಳಿಸಿದರು. ನಾನು ದನವನ್ನು ಹುಡುಕಿಕೊಂಡು ನಾನು ಹೊಳೆ ಬದಿಗೆ ಹೋದೆ. ನಾನು ಹೊಳೆಯಲ್ಲಿ ಹುಡುಕಿದಾಗ ಆ ದನ ಕಾಣಲಿಲ್ಲ, ನನ್ನ ದನ ಕಾಣಲಿಲ್ಲ. ನಾನು ನೋಡುವಾಗ ಅಲ್ಲಿ ಒಂದು ಕಟ್ಟಿ ಹಾಕಿದ ದನ, ಅದರ ಮುಖ ವಿಕೃತವಾಗಿತ್ತು, ಈ ಥರ ರಕ್ತ ಸುರಿತಾ ಇತ್ತು. ಸಾಮಾನ್ಯವಾಗಿ ಇಲ್ಲಿ ಹುಲಿ ಇದೆ ಅಂತೆಲ್ಲ ಪಬ್ಲಿಕ್ ಆಗಿತ್ತು. ಇತ್ತೀಚೆಗೆ ಇಚಲಂಪಾಡಿಯಲ್ಲೆಲ್ಲೋ ಹುಲಿ ಬಂದಿದೆ ಅಂತೇಳಿ ಎಲ್ಲ ಕೇಳ್ತಾ ಇತ್ತು. ಆ ಇಚಲಂಪಾಡಿಗೆ ಇದಕ್ಕೂ ತುಂಬ ಹತ್ತಿರ ಆಗ್ತದೆ, ಮಡಿಪು ಎಂಬ ಜಾಗಕ್ಕೂ. ಹಾಗೆ ಆದಿರ್ಬೋದು ಎಂಬ ಉದ್ದೇಶದಿಂದ ನಾನು ಅದರ ಹತ್ತಿರಕ್ಕೆ ಹೋಗದೆ ದೂರದಲ್ಲೇ ನಿಂತು ನೋಡಿ, ಆಗ ಹೊಳೆ ಆಚೆ ಬದಿಯಲ್ಲಿ ಒಂದು ಹೆಂಗಸು ಇದ್ದರು, ಸೌದೆ ಕಡಿಲಿಕ್ಕೆ ಏನಕ್ಕೆ ಬಂದವರು. ಅವರ ಹತ್ರ ನಾನು ಈ ವಿಚಾರ ಕೇಳಿದಾಗ ಅವರು ಅವ್ರದ್ದಲ್ಲ ಅಂತ ಹೇಳಿದರು. ಅವರ ಮನೆಗೆ ಇಂಥಲ್ಲಿ ಮನೆ ಅಂತ ಹೇಳಿದ್ರು. ನಾನು ಅಲ್ಲಿ ಹೋಗಿ ಈ ವಿಷಯವನ್ನು ತಿಳಿಸಿ ಆದಮೇಲೆ ನಾನು ಬೇರೆಯವರಿಗೆ